ಹಾರಾಡೋ ಬಾನಾಡಿಗಳಿಗೆ ಸಮುದ್ರದ ತಂಗಾಳಿಯ ಸಾಥ್, ಬೀಚ್ ಸವಾರಿಗೆ ಎಟಿವಿ ಬೈಕ್, ದೋಣಿ ವಿಹಾರ, ಬಗೆ ಬಗೆಯ ಮೀನಿನ ಖಾದ್ಯ, ವೆಜ್ ನಾನ್ ವೆಜ್ ತಿನಿಸುಗಳು ಇದು ಊರ್ಮನೆ ಹಬ್ಬದ ಹೈಲೈಟ್ಸ್. ನಮ್ಮೂರು ಹಾಗೆ ಯಾವುದು ಊರೇ ಇಲ್ಲ, ಯಾವುದೇ ಊರಿನ ಬಂದ್ರು ನೀವು ಬೇರೆ ಅಲ್ಲ. ಒಳ್ಳೆರಿಗೆ ಒಳ್ಳೇದಿಲ್ಲ, ಭೇದ ಇಲ್ಲ. ಕುಂದಾಪುರ ಭಾಗದಲ್ಲಿ ನಡೆದ ಪ್ರಥಮ ಬೀಚ್ ಉತ್ಸವ ಹಿನ್ನೆಲೆ ಸಹಸ್ರಾರು ಸಂಖ್ಯೆಯಲ್ಲಿ ಜನಸಾಗರ ಕಂಡುಬಂದಿತ್ತು. ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಮಕ್ಕಳು ದೊಡ್ಡವರು ಕುಣಿದು ಕುಪ್ಪಳಿಸಿದ್ರು. ಮಕ್ಕಳು ಗಾಳಿಪಟ ಹಾರಿಸುವುದು, ಅದನ್ನ ನಿಯಂತ್ರಿಸಲು ಕಷ್ಟಪಡುವಾಗ ದೊಡ್ಡವರು ಅವರಿಗೆ ಸಾಥ್ ನೀಡುತ್ತಿದ್ದುದು ಕಂಡುಬರುತ್ತಿತ್ತು. ಇದೊಂದು ಕಾರ್ಯಕ್ರಮದಿಂದ ನಮ್ಮ ತಾಲೂಕಿನ ಕೆಲವೊಂದು ಸಾಂಸ್ಕೃತಿಕ ಕ್ರೀಡೆ ಇಲ್ಲಿ ನಡೆಯುತ್ತಿರುವುದರಿಂದ ಇಲ್ಲಿ ಜನರಿಗೆ ಭಾಗವಹಿಸಿದ ಮಕ್ಕಳಿಗೂ ಕೂಡ ಸ್ಫೂರ್ತಿಯಾಗ್ತದೆ. ಅಲ್ಲದೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮಗಳನ್ನು ನಮ್ಮ ಕರಾವಳಿ ಭಾಗದಲ್ಲಿ ಪುನಃ ಮಾಡಬೇಕಂತ ಪ್ರತಿ ವರ್ಷ ಇದನ್ನು ಮಾಡಬೇಕಂತ ನಾನು ಕೂಡ ಇಚ್ಛಿಸ್ತೇನೆ. ಈಗ ಮಾಡಿದ ಎಲ್ಲ ಸಂಘಟಕರಿಗೂ ಇದರಲ್ಲಿ ಭಾಗವಹಿಸಿದ ಸಂಘ ಸಂಸ್ಥೆಯವರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಹೇಳಿ ಕೂಡ ಇಷ್ಟಪಡ್ತೇನೆ. ಊರ್ಮನೆ ಹಬ್ಬದ ವಿಶೇಷ ಆಕರ್ಷಣೆಗಳೆಂದರೆ ಕಳೆದು ಹೋದ ಸಂಸ್ಕೃತಿಯ ಪುನರ್ ತೋರಿಸುವ ಪ್ರಯತ್ನ ಮಾಡಲಾಗಿತ್ತು. ಹಡಿಮಂಚ, ಗೊರ್ಬು, ಹುಲ್ಲು ಜಪ್ಪುವುದು ಇವುಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು. ಇವುಗಳೊಂದಿಗೆ ಆಗಮಿಸಿದವರು ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿಪಟ್ರು. ಊರ್ಮನೆ ಹಬ್ಬದಂಗೆ ಮತ್ತೊಂದು ಜನಾಕರ್ಷಣೆಗೆ ಕಾರಣವಾಗಿದ್ದು ಭೂತಕೋಲದ ವೇಷ. ಇಡೀ ಬೀಚ್ ಉತ್ಸವದೆಲ್ಲೆಡೆ ಓಡಾಟ ನಡೆಸಿದ ಭೂತಕೋಲ ವೇಷದೊಂದಿಗೆ ಕೆಲವರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ರು. ನಂತರ ವೇದಿಕೆಯ ಮೇಲೆ ಕಲಾವಿದರೊಬ್ಬರು ರಂಗಿತರಂಗ ಚಿತ್ರದ ಡೆನಾನ ಗೀತೆಯನ್ನ ಹಾಡಿದ ಸಂದರ್ಭ ಆ ಗೀತೆಗೆ ಕುಣಿದು ಸಭಿಕರನ್ನ ಮನರಂಜಿಸಿದ್ರು. ಒಟ್ಟಾರೆ ಊರ್ಮನೆ ಹಬ್ಬ ಅಪಾರ ಜನಸಾಗರವನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದು ಬಹಳಷ್ಟು ಜನರನ್ನ ಆಕರ್ಷಿಸಿದಂತೂ ಸತ್ಯ. ಈ ವರ್ಷದ ಯಶಸ್ಸನ್ನ ಕಂಡು ಮುಂದಿನ ವರ್ಷವೂ ಕೂಡ ಊರ್ಮನೆ ಹಬ್ಬವನ್ನ ಆಯೋಜಿಸುವ ಕುರಿತು ಆಯೋಜಕರು ಚಿಂತನೆ ನಡೆಸಿದ್ದಾರೆ ಮತ್ತು ಕಿನಾರಾ ಬೀಚ್ನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕೆಲ ಕಾರ್ಯಗಳನ್ನು ಮಾಡಲು ಚಿಂತನೆ ನಡೆಸಲಾಗಿದೆ. ಲೈಟ್ ವ್ಯವಸ್ಥೆ ಇರ್ಬೋದು, ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು. ಮುಖ್ಯವಾಗಿ ನಮ್ಮ ಜಿಲ್ಲಾಡಳಿತದ ಸೂಚನೆ ಏನಂದರೆ ಇಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು, ಕಸ ಹಾಕಬಾರ್ದು, ಬಂದವರಿಗೆ ಮಾರ್ಗದರ್ಶನ ಸೂಚಿಗಳಿರಬೇಕು. ಇವೆಲ್ಲ ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಸರ್ಕಾರಿ ಆಡಳಿತ, ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಸಹಾಯದಿಂದ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಇದು ಮುಂದುವರಿಸಬೇಕು. ಯಾಕಂದರೆ ಜಿಲ್ಲಾಡಳಿತ ಈಗ ಉಡುಪಿ, ಕಾಪುಲೆಲ್ಲ 2 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವು ಕುಂದಾಪುರದಲ್ಲಿ ಪ್ರಥಮವಾಗಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಅದ್ದೂರಿಯಾಗಿ ಮಾಡುವಂಥ ಒಂದು ಯೋಚನೆಗಳಿದೆ. ಹರೀಶ್ ಗಣ್ತುಂಗ, ವಿ4 ನ್ಯೂಸ್ 24/7 ಕುಂದಾಪುರ.